ಅಖಿಲ ಭಾರತ ಸಹಕಾರಿ ಸಪ್ತಾಹ 70ನೇ ವರ್ಷದ್ದು. ಇದರ ಕಾರ್ಯಕ್ರಮ ಮಂಚಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ಮಂಚಿ ಗುಕ್ಕಾಜ ಇದರ ಆಶ್ರಯದಲ್ಲಿ ಮತ್ತು ಮಹಾಮಂಡಳ ಸಹಕಾರಿ ಯೂನಿಯನ್, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಹಾಗೂ ಎಲ್ಲ ಜಿಲ್ಲೆಯ ಪ್ರಾಥಮಿಕ ಸಹಕಾರಿ ಸಂಘ ಹಾಗೆ ಇತರ ಕೋಆಪರೇಟಿವ್ ಸಹಕಾರಿ ಸಂಘದ ಸಹಕಾರದೊಂದಿಗೆ ದಿನಾಂಕ 14/11/2023 ಮಂಗಳವಾರ ಕುಕ್ಕಾಜೆ ಕೇಂದ್ರ ಮೈದಾನದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಡಾಕ್ಟರ್ ಎಮ್.ಎನ್. ರಾಜೇಂದ್ರ ಕುಮಾರ್, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ರಾಜ್ಯದ ಮಹಾಮಂಡಳದ ಅಧ್ಯಕ್ಷರು ಮತ್ತು ಈ ದೇಶದ ಹಿರಿಯ ಮೇಧಾವಿ ಸಹಕಾರಿ ಧುರೀಣರು ಅವರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ನಡೆಯಲಿದೆ. ಅವತ್ತು ನಮ್ಮ ಕರ್ನಾಟಕ ರಾಜ್ಯ ವಿಧಾನಸಭೆಯ ಸ್ಪೀಕರ್ UT ಖಾದರ್ ಅವರು ಈ ಒಂದು ಸಮಾರಂಭವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ನಮ್ಮ ಧ್ವಜಾರೋಹಣ ಕಾರ್ಯಕ್ರಮವನ್ನು ಬೆಳ್ಳಿಪಾಡಿ ಕೌಶಲ್ ಪ್ರಸಾದ್ ಶೆಟ್ಟಿಯವರು ಅವತ್ತು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರಾಜೇಶ್ ನಾಯ್ಕರವರು ಸಮಾರಂಭದ ಅಧ್ಯಕ್ಷಸ್ಥಾನವನ್ನು ವಹಿಸಿಕೊಳ್ಳಲಿದ್ದಾರೆ. ನಮ್ಮ ಈ ರಾಜ್ಯ ಕಂಡಂಥ ಮಹಾನ್ ಧೀಮಂತ ನಾಯಕರಾದ ಮತ್ತು ಹಿರಿಯ ಮರ್ಯಾದೆಯಾದ ಕರ್ನಾಟಕ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ದರ್ಜೆಯ ಎಲ್ಲ ಇಲಾಖೆಯ ಸುಮಾರು ಸಚಿವರಾದ ನಮ್ಮ ಈ ಭಾಗದ ಜನಪ್ರಿಯ ನಾಯಕರಾದ ಶ್ರೀ ಬಿ ರಮಾನಾಥರಯ್ಯವರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಅದೇ ರೀತಿ ನಮ್ಮ ಈ ಒಂದು ಊರಿನ ಎಲ್ಲ ಮಂಚಿ ಗ್ರಾಮ ಪಂಚಾಯತ್, ಯುವಕ ಮಂಡಲ, ಯುವತಿ ಮಂಡಲ, ಹಾಲು ಉತ್ಪಾದಕರ ಸಹಕಾರಿ ಬ್ಯಾಂಕ್, ಸಮಾಜ ಸೇವಾ ಸಹಕಾರಿ ಬ್ಯಾಂಕ್, ಮಹಾದೇವ ಸೇವಾ ಸಹಕಾರಿ ಬ್ಯಾಂಕ್, ಲಕ್ಷ್ಮೀ ನರಸಿಂಹ ಸೇವಾ ಸಹಕಾರಿ ಬ್ಯಾಂಕ್ ಮತ್ತು ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯವರದು, ಮಂಚಿ ಗ್ರಾಮ ಪಂಚಾಯತ್, ಶಾಲಾ ಎಲ್ಲ ಪ್ರೌಢಶಾಲೆ, ಪ್ರಾಥಮಿಕ ಶಾಲೆ, ಸಣ್ಣ ಕಜೆ ಪ್ರಾಥಮಿಕ ಶಾಲೆ, ಉದ್ದೋಟು ಪ್ರಾಥಮಿಕ ಶಾಲೆ, ಮೋಂತಿಮಾರು ಪ್ರಾಥಮಿಕ ಶಾಲೆ, ಅದೇ ರೀತಿ ಮಹಾದೇವ ದೇವಸ್ಥಾನ, ಭಜನಾ ಮಂದಿರ, ಬೇರೆ ಬೇರೆ ಇತರ ಧಾರ್ಮಿಕ ಕಾರ್ಯಕ್ರಮಗಳ ಮುಖಂಡರೊಂದಿಗೆ ಸೇರಿಕೊಂಡು ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಅವತ್ತು ಸ್ವಸಹಾಯ ಗುಂಪಿನ ನಮ್ಮ ಈ ಬ್ಯಾಂಕಿನ 225 ಸ್ವಸಹಾಯ ಗುಂಪಿದೆ. ಅದರ ನೇತೃತ್ವವನ್ನು ನವೋದಯ ಗುಂಪಿನ ಶ್ರೀಮತಿ ತುಳಸಿರವರು ಆ ಒಂದು ನೇತೃತ್ವವನ್ನು ವಹಿಸಿದ್ದಾರೆ. ಅವರ ನೇತೃತ್ವದಲ್ಲಿ ಆ ಮೆರವಣಿಗೆಯಲ್ಲಿ ಒಂದೇ ನವೋದಯದ ಗುಂಪಿನ ಅವರ ಬಟ್ಟೆ ಬರೆಗಳಿರ್ಬೋದು, ಅವರು ಒಂದೇ ಡ್ರೆಸ್ ಕೋಡಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದೇ ನಾವು ಸಣ್ಣ ಪುಟ್ಟ ಊರಿನ ಚೆಂಡೆ ಈ ರೀತಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಸಲಿದ್ದೇವೆ. ಅವತ್ತು ನಮ್ಮ ಬ್ಯಾಂಕಿನ ಎಲ್ಲ ನಿರ್ದೇಶಕರು, ಉಪಾಧ್ಯಕ್ಷರು, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾದ ಪಿ ನಾರಾಯಣರವರು ಮತ್ತು ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಹಲವು ಸಂಘ ಸಂಸ್ಥೆಯ ಮುಖಂಡರು ಸಹ ಮುಂದೆ ಬಂದಿದ್ದಾರೆ. ಹಾಗೆ ಹಿರಿಯ ಜಿಲ್ಲೆಯ ಎಲ್ಲ ಸಹಕಾರಿಗಳು, ಕೇಂದ್ರ ಸಹಕಾರಿ ಬ್ಯಾಂಕಿನ ಎಲ್ಲ ಉಪಾಧ್ಯಕ್ಷರು, ನಿರ್ದೇಶಕರು, ಹಾಗೆ ನಮ್ಮ ಕ್ಯಾಂಪ್ಕೋ ಬ್ಯಾಂಕಿನ ಅಧ್ಯಕ್ಷರು ಕೊಡಗಿಯವರು, ಅದೇ ರೀತಿ ಹಾಲು ಉತ್ಪಾದಕರ ಸೊಸೈಟಿಯ ಸುಚರಿತಾ ಶೆಟ್ಟಿಯವರು, ಕ್ಯಾಟ್ಸ್ ಮತ್ತು TABMC ಬಂಟ್ವಾಳ ಇದರ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿಯವರು, ಬೇರೆ ಬೇರೆ ಸಂಘ ಸಂಸ್ಥೆಯ ಹಲವು ಪ್ರಮುಖರು ಈ ಸಮಾರಂಭದಲ್ಲಿ ಇರ್ತಾರೆ. ನಮ್ಮ ಬ್ಯಾಂಕ್ ಇವತ್ತು ಒಂದು 70 ವರ್ಷದ ಅವಧಿ ತನಕ ಬೆಳೆದು ಬಂದಂಥ ಸಹಕಾರಿ ಬ್ಯಾಂಕ್. ಈ ಸಹಕಾರಿ ಬ್ಯಾಂಕು ಇಲ್ಲಿನ ರೈತರ ಬೆನ್ನೆಲುಬು. ಕೃಷಿಕರಿಗೆ, ಕೃಷಿ ಕಾರ್ಮಿಕರಿಗೆ, ಇನ್ನಿತರ ಮಹಿಳೆಯರಿರ್ಬೋದು,
ಎಲ್ಲ ವರ್ಗದ ಜನರಿಗೂ ಸಾಲ ಸೌಲಭ್ಯವನ್ನು ಒದಗಿಸ್ತೇವೆ. ಅದೇ ರೀತಿ ಸರ್ಕಾರದ ಸಹಾಯಧನದೊಂದಿಗೆ ಯಾವುದೇ ಸರ್ಕಾರ 3 ಲಕ್ಷದವರೆಗೆ, ಇನ್ನು ಮುಂದೆ ಕೊಡತಕ್ಕಂಥ ಸಾಲ 5 ಲಕ್ಷದವರೆಗೆ, ಅದಕ್ಕೆ ಯಾವುದೇ 1 ರೂಪಾಯಿ ಬಡ್ಡಿ ರಹಿತವಾಗಿ ಸಾಲ ಕೊಡುವಂಥ ವ್ಯವಸ್ಥೆ. ಅದೇ ರೀತಿ ಈಗ 10 ಲಕ್ಷ ನಾವು ಈಗ ಆರಂಭವಾಗಿದೆ 15 ಲಕ್ಷ ಸಾಲ, ಅದು ಸಹ 3% ಒಂದು ಬಡ್ಡಿಯಲ್ಲಿ ನೀಡತಕ್ಕಂಥ ವ್ಯವಸ್ಥೆ ಈ ಸಹಕಾರಿ ಬ್ಯಾಂಕಿನಲ್ಲಿದೆ. ಇನ್ನಿತರ ಸಣ್ಣ ಪುಟ್ಟ ಗೂಡಂಗಡಿಯ ಸಣ್ಣ ಪುಟ್ಟ ವ್ಯಾಪಾರ, ರಿಕ್ಷಾ ತಗೊಳ್ಳುವವರು, ಕಾರು ತಗೊಳ್ಳುವವರು, ಏನೇ ಬಸ್ಸೇ ತಗೊಳ್ಳಿ, ಎಲ್ಲ ಸಾಲಕ್ಕೂ ನಮ್ಮ ಮಂಚಿ ಮತ್ತು ಮಂಚಿ ಕೇಂದ್ರ ಸ್ಥಾನ, ಶಾಖೆ, ಇದರಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನಾವು ಈ ಬ್ಯಾಂಕಿನ ಮೂಲಕ ಒಳ್ಳೆಯ ನುರಿತ ನಿರ್ದೇಶಕರು ಮತ್ತು ಸಿಒರವರು ಹಾಗೂ ಸಿಬ್ಬಂದಿ ವರ್ಗದ ಸಹಕಾರದೊಂದಿಗೆ, ಊರಿನ ಎಲ್ಲ ಜನರ ಸಹಕಾರದೊಂದಿಗೆ ಈ ನಮ್ಮ ಬ್ಯಾಂಕಿನ ನಿರ್ವಹಣೆಯನ್ನು ನಾವು ನಿರ್ವಹಿಸ್ತಿದ್ದೇವೆ. ನಾವು ಮಹಾಸಭೆಯಲ್ಲಿ ಬಂದಾಗ ಒಳ್ಳೆಯ ಊಟೋಪಚಾರಗಳನ್ನು, ಹಾಗೆ ಬಂದವರಿಗೆ ಗಿಫ್ಟನ್ನು, 14% ಡಿವಿಡೆಂಟ್ ಕೊಡತಕ್ಕಂಥ ವ್ಯವಸ್ಥೆ ಇದಾಗಿದೆ. ನಮ್ಮಲ್ಲಿ 1,15,00,000 ರೂಪಾಯಿ ಲಾಭ ನಮಗೆ ಈ ಒಂದು 2 ಗ್ರಾಮದ ಬ್ಯಾಂಕ್ ಆದರೂ ಲಾಭಾಂಶ 1,15,000 ರೂಪಾಯಿ ಈಗ ತಾನೇ ಬಂದಿದೆ. ಅದು ಬೇರೆ ಬೇರೆ ಹಂಚಿ ಜನರಿಗೆ 14%, 1,15,00,000 ರೂಪಾಯಿ ಲಾಭಾಂಶ. ಹಾಗೆ 50 ಕೋಟಿ ನಮ್ಮಲ್ಲಿ ಡೆಪಾಸಿಟ್ ಇದ್ದರೆ ನಾವು 55 ಕೋಟಿ ಸಾಲವನ್ನು ವಿತರಿಸ್ತೇವೆ. ಬ್ಯಾಂಕಿನಲ್ಲಿ ಡೆಪಾಸಿಟ್ ಇಟ್ಟದಕ್ಕಿಂತ ಕಡಿಮೆ ಸಾಲ ಕೊಡಬೇಕು ಅಂತ ಸರ್ಕಾರದ ಕಾಯ್ದೆ ಇದೆ. ಆದರೂ ನಾವು ಅದನ್ನು ನಮ್ಮ ನಿರ್ದೇಶಕರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು, ನಮ್ಮ ಬ್ಯಾಂಕಿನ ಮೇಲ್ವಿಚಾರಕರಾದ ಯೋಗೀಶ್ವರವರ ಸಲಹೆಯನ್ನು ಪಡ್ಕೊಂಡು ಡೆಪಾಸಿಟ್ಗಿಂತ ಹೆಚ್ಚು ಸಾಲ, ಡೆಪಾಸಿಟ್ ಇಲ್ಲಿ 50 ಕೋಟಿ ಇದ್ದರೆ ನಾವು 40 ಲಕ್ಷ ಸಾಲ ಕೊಡಬೇಕು. ನಾವು 55 ಕೋಟಿ ಸಾಲವನ್ನು ಕೊಟ್ಟು ಸಹ ಈ ಒಂದು ವ್ಯವಹಾರವನ್ನು ಹೆಚ್ಚು ಮುಂದಕ್ಕೆ ಹೋಗಲಿಕ್ಕೆ ಸಹಕಾರಿ ನಮಗೆ ಆಗಿದೆ. ಅದೇ ರೀತಿ ನಾವು ಇಲ್ಲಿ ರೈತರಿಗೆ ಅವರಿಗೆ ಬೇಕಾದಂಥ ಗೊಬ್ಬರಗಳನ್ನು, ಅವರಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಈ ಬ್ಯಾಂಕಿನ ಮೂಲಕ ನಾವು ಒದಗಿಸಿಕೊಡ್ತೇವೆ. ಅದೇ ರೀತಿ ಈ ಬ್ಯಾಂಕಿನ ಗ್ಯಾಸ್ ಕೊಡುವಂಥ ಯೋಜನೆ ಇದೆ. ಪಡಿತರ 2 ಗ್ರಾಮದಲ್ಲಿ ಉತ್ತಮ ಮಟ್ಟದಲ್ಲಿ ಯಾವುದೇ ಗೊಂದಲ ಇಲ್ಲದೆ ಸರ್ಕಾರ ಯೋಜನೆಯಂತೆ ಕಮಿಷನ್ ಲಾಭ ಪಡೆಯದೆ ನಾವು ಪಡಿತರ ನೀತಿಯನ್ನು ಸರ್ಕಾರದ ಯೋಜನೆಯಲ್ಲಿ ನಾವು ಈ ಸಹಕಾರ ಸೊಸೈಟಿಯ ಮೂಲಕ ಜನರಿಗೆ ತಲುಪಿಸ್ತಿದ್ದೇವೆ. ಅದೇ ರೀತಿ ನಮ್ಮ ಕ್ಯಾಂಪ್ಕೋ, ರೈತರ ಬೆನ್ನೆಲುಬಾದ ಕ್ಯಾಂಪ್ಕೋ ನಮ್ಮ ಒಂದು ಶಾಖೆಯ ಕೇಂದ್ರದಲ್ಲಿ ನಡೀತಿದೆ. ಇಲ್ಲಿ ರೈತರು, ಇಲ್ಲಿ ಮಾತ್ರ ಅಲ್ಲ, ನಮ್ಮ ಗ್ರಾಮದವರಲ್ಲ, ತಾಲೂಕಿನ ಮಟ್ಟದ ಎಲ್ಲ ರೈತರು ಬಂದು ಇಲ್ಲಿ ಆ ಒಂದು ಇದನ್ನು ಕೊಡುವ ರೀತಿಯಲ್ಲಿದ್ದಾರೆ. ಅಡಿಕೆಯನ್ನು ಇಲ್ಲಿ ಮಾರಾಟ ಮಾಡ್ತಾರೆ. ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡುವಂಥ ವ್ಯವಸ್ಥೆ, ಹಣದ ವಿಷಯದಲ್ಲಿ ಅವರಿಗೆ ನೇರ ನಗದು ಬೇಕಾದರೆ ನಗದು, ಹಾಗೆ ಚೆಕ್ಕಿನ ಮೂಲಕ ಯಾವುದೇ ಸಂದರ್ಭದಲ್ಲಿ ಅವರಿಗೆ ನೀಡತಕ್ಕಂಥ ವ್ಯವಸ್ಥೆ ಸಹ ನಮ್ಮ ಬ್ಯಾಂಕಿನ ಮೂಲಕ ಸಹ ನಡೀತದೆ. ಅದೇ ರೀತಿ ಪರ ಊರಿಂದ ಇಲ್ಲಿಗೆ ಹಣ ಕಳಿಸುವುದಾದರೆ ಆ ವ್ಯವಸ್ಥೆ ಇದೆ. ಇಲ್ಲಿ ಈಗ ತಾನೇ ನಮಗೆ ಬೇರೆ ಬ್ಯಾಂಕಿನ, ನಮ್ಮ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಇವತ್ತು ಇಲ್ಲಿಂದ 10 ಲಕ್ಷ ಕೊಟ್ಟರೆ ಅವನಿಗೆ ಅರ್ಧ ಗಂಟೆಯಲ್ಲಿ ಸಿಕ್ಕುವಾಗ ವ್ಯವಸ್ಥೆ ಇದೆ. ಅದೇ ಸಹಕಾರಿ ಬ್ಯಾಂಕಿನಲ್ಲಿ ತೊಡಕಿದೆ. ಆದರೂ ನಾವು ಬೇರೆ ದೊಡ್ಡ ಬ್ಯಾಂಕಿನಿಂದ ಟೈ ಅಪ್ ಮಾಡಿಕೊಂಡು ಅವರಿಗೆ ಅರ್ಧ ಗಂಟೆಯಲ್ಲಿ ಸಿಕ್ಕುವಂಥ ವ್ಯವಸ್ಥೆಯನ್ನು ಸಹ ನಾವು ಈ ಬ್ಯಾಂಕಿನ ಮೂಲಕ ಇಲ್ಲಿ ನಿರ್ವಹಿಸಿದ್ದೇವೆ. ಹಾಗಾಗಿ ನಮ್ಮ ಎಲ್ಲ ಬ್ಯಾಂಕಿನ ನಮ್ಮ ನಿರ್ದೇಶಕರು, ಮುಖ್ಯ ನಾರಾಯಣರವರು, ಹಾಗೆ ಸಿಬ್ಬಂದಿ ವರ್ಗದವರು, ಈ ಬ್ಯಾಂಕಿನ ಉಪಾಧ್ಯಕ್ಷರು, ವಿಶ್ವನಾಥ ನಾಯಕರು ಎಲ್ಲ ಸಹಕಾರದೊಂದಿಗೆ ಈ ಬ್ಯಾಂಕ್ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತೆ ಅಂತೇಳಿ ನನ್ನ ಅನಿಸಿಕೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.